ಆಡಳಿತಾತ್ಮಕವಾದ ಒಂಜಾತು ಬದಲಾವಣೆ ಕನವಡು ಎಲೆಮರೆತ ಕಾಯ್ದಲಕ ಉಪ್ಪು ನಕ್ಲೆಗ್ ಅವಕಾಶ ಕೊರಡು ಪನ್ಪಿನ ಉದ್ದೇಶಡು ಈ ಸರ್ತಿ ಬಿಜೆಪಿ ಕೆಲವು ಕಡಟ್ ಹೊಸ ಮೋನೆಲೆಗ್ ಅವಕಾಶ ಕೊರ್ತುಂಡು. ಕರಾವಳಿಡ್ ಮಾತಾ ಸೀಟ್ಲೆನ್ ಗೆಂದ್ವ ದಕ್ಷಿಣ ಕನ್ನಡ ಜಿಲ್ಲೆಡ್ ಕರಿಸರ್ತಿ ಎನ್ಮೆಟ್ 7 ಸ್ಥಾನಲೆನ್ ಗೆಂದಿತ್ತ. ಈ ಸರ್ತಿ ಎನ್ಮೆಕ್ ಎನ್ಮಲ ಗೆಂದ್ವ. ಉಡುಪಿಡ್ ಕರಿಸರ್ತಿ ಐನೆಟ್ 5 ಸ್ಥಾನಲ್ನ ಗೆಂದಿತ್ತ. ಈ ಸರ್ತಿಲ ಗೆಂದ್ವ. ಉತ್ತರ ಕನ್ನಡ ಕರಿಸರ್ತಿ ಐನೆಟ್ 4 ಸ್ಥಾನ ಗೆಂದಿತ್ತ. ಈ ಸರ್ತಿ ಐನೆಕ್ 5ಲ ಗೆಂದ್ವ. ಬಿಜೆಪಿ ಭರ್ಜರಿ ಬಹುಮತಡ್ ಅಧಿಕಾರಗ್ ಬರ್ಪುಂಡು ಪಂಡದ್ ಮಾಜಿ ಸಚಿವರು ಕೋಟ ಶ್ರೀನಿವಾಸ್ ಪೂಜಾರಿ ಸುದ್ದಿಗೋಷ್ಠಿಯಲ್ಲಿ ತೆರಿಪಾದರು. ದೇಶದ ಪ್ರಜಾಪ್ರಭುತ್ವವನ್ನು ಗೌರವಿಸುವುದು ಮತ್ತು ಆಂತರಿಕ ಪ್ರಜಾಪ್ರಭುತ್ವವನ್ನು ಕಾಯ್ದುಕೊಳ್ಳುವ ದೃಷ್ಟಿಯಿಂದ ಬೂತ್ ಮತ್ತು ಕೇಂದ್ರ ಶಕ್ತಿ ಕೇಂದ್ರಗಳಲ್ಲಿ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ಪ್ರಥಮ ಬಾರಿಗೆ ರಾಜಕೀಯ ಪಕ್ಷವೊಂದು ಕಾರ್ಯಕರ್ತರನ್ನ ಕರೆದು ನಮ್ಮ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಆದರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ ಸಂಗ್ರಹಣೆ ಮಾಡುವಂಥ ಕಾರ್ಯಕ್ಕೆ ನಾವೆಲ್ಲ ಚಾಲನೆ ಕೊಟ್ಟಿದ್ದೆವು. ಅದರ ಆಧಾರದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆಗಳು ಪ್ರಾರಂಭ ಮಾಡಿದ್ದೇವೆ. ಹಳೆಬೇರು ಹೊಸ ಚಿಗುರಿನ ಮಿಶ್ರಣದಂತೆ ಹೊಸಬರ ನಡುವೆ ಮತ್ತು ಹಳೆಬೇರಿನ ಮೌಲ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಹೊಸತನಕ್ಕೆ ಒತ್ತು ಕೊಡುವಂಥ ಕೆಲಸಗಳು ಕೂಡ ನಮ್ಮ ಆಯ್ಕೆ ಪಟ್ಟಿಯಲ್ಲಿ ಪ್ರಕಟವಾಗಿರುವುದನ್ನು ತಾವು ನೋಡಿದ್ದೀರಿ. 9 ಜನ ವೈದ್ಯರು IPS IAS ತಲಾ ಒಬ್ಬರಂತೆ ಆಯ್ಕೆ ಮಾಡಿದ್ದೇವೆ. 70ಕ್ಕೂ ಹೆಚ್ಚು ಜನ ಜನಸಾಮಾನ್ಯರ ಮಧ್ಯೆ ಬದುಕಿಡುವಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದ್ದೇವೆ. 75 ಜನ ಮೊದಲ ಬಾರಿಗೆ ಚುನಾವಣೆಯಲ್ಲಿ ನಮ್ಮ 224 ಜನರ ಪಟ್ಟಿಯಲ್ಲಿದ್ದಾರೆ. ಪಾರ್ಟಿಯ ಸಾಮಾನ್ಯ ಜನರ ಭಾವನೆಗಳಿಗೆ ಒಡನಾಟಗಳಿಗೆ ಸಂಬಂಧಿಸಿದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ. ನಮ್ಮ ಸರ್ಕಾರ ಎಂಥ ಮೌಲ್ಯಗಳನ್ನು ಗಮನದಲ್ಲಿಟ್ಟುಕೊಂಡು, ಎಂಥ ಆರ್ಥಿಕ ವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು, ಎಂಥ ಸಾಮಾಜಿಕ ಬದ್ಧತೆಯನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಯೋಚನೆ ಮತ್ತು ಚಿಂತನೆ ವೈಚಾರಿಕ ವಿಚಾರಗಳಿಗೆ ಬದ್ಧರಾದಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಂಥ ಕೆಲಸಕ್ಕೆ ಪ್ರಾಧಾನ್ಯತೆ ಕೊಡಲಾಗಿದೆ. ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಮಾಡಿರುವಂಥ ಅಭ್ಯರ್ಥಿಗಳು ಭವಿಷ್ಯದ ಆಡಳಿತ ಮತ್ತು ಸರ್ಕಾರದ ದೃಷ್ಟಿಯಿಂದ ಒಂದು ಉತ್ತಮವಾದ ಆಯ್ಕೆ ಅಂತೇಳಿ ಒಂದು ಪರಿಗಣನೆಗೆ ತೆಗೆದುಕೊಂಡು ಈ ಆಯ್ಕೆಯನ್ನು ಮಾಡಲಾಗಿದೆ. ನಮ್ಮ ರಾಜ್ಯಕ್ಕೆ ಹೊಸದನ್ನೇನಾದರೂ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಹೊಸತನದಿಂದ ಮಾತ್ರ ಸಾಧ್ಯ. ಆಡಳಿತ ಮತ್ತು ನಮ್ಮ ಒಟ್ಟು ವ್ಯವಸ್ಥೆಗಳು ಹೊಸತನ ಕೊಡಬೇಕು ಅನ್ನುವ ದೃಷ್ಟಿಯಿಂದಾಗಿ ಎಲೆಮರೆ ಕಾಯಿಯಾಗಿರುವಂಥ ಕೆಲವು ವ್ಯಕ್ತಿಗಳನ್ನು ನಾವು ಗುರುತಿಸಿದ್ದನ್ನು ನೀವು ಗಮನಿಸಿರ್ಬೋದು. ಕರಾವಳಿಯ ಜನ ದಕ್ಷಿಣ ಕನ್ನಡದಲ್ಲಿ 7ಕ್ಕೆ 7 ನಾವು ಗೆದ್ದಿದ್ದೇವೆ. ಈ ಸಾರಿ 8 ಗೆಲ್ತೇವೆ ಅನ್ನುವಂಥ ವಿಶ್ವಾಸ ನಾವು ಹೊಂದಿದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ನಾವು ಗೆದ್ದ ನಂತರ ಆಡುವಂಥ ಮಾತಿದೆ. 8ರಲ್ಲಿ 7 ಗೆದ್ದಿದ್ದೇವೆ ಕೆಲ ಸಾರಿ. ಈ ಸಾರಿ 8 ಗೆಲ್ತೇವೆ ಅನ್ನುವಂಥ ವಿಶ್ವಾಸವನ್ನು ಹೊಂದಿದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ 5ಕ್ಕೆ 5 ನಾವು ಗೆದ್ದಿದ್ದೇವೆ. ಈ ಸರ್ತಿ 5 ಗೆಲ್ತೇವೆ ಅನ್ನೋದು ನಮ್ಮ ವಿಶ್ವಾಸ. ಉತ್ತರ ಕನ್ನಡದಲ್ಲಿ 6ರಲ್ಲಿ 5 ಗೆದ್ದಿದ್ದೇವೆ ನಾವು. ಈಗ 6ರಲ್ಲಿ 6ಕ್ಕೂ ಗೆಲ್ಲುವಂಥ ಒಂದು ವಾತಾವರಣ ಇದೆ ಅಂತ ನಮ್ಮ ನಂಬಿಕೆ. ಗೆಲುವಿನ ಆಧಾರದಲ್ಲಿ ಅಂಕಿಅಂಶಗಳ ಆಧಾರದಲ್ಲಿ ನಿಖರತೆಯನ್ನು ನಾವು ಹೇಳ್ತೇವೆ. ಅವ್ರು ಹೇಳುವ ಸೀಟ್ ಯಾವುದು ಅಂತೇಳಿ ಅವ್ರ ಹತ್ರ ಕೇಳಬೇಕು. ಏಪ್ರಿಲ್ 25-26 ರಾಜ್ಯದ ವಿಶೇಷ ಪ್ರಚಾರ ಅಭಿಯಾನ ನಡಪೆರ ಉಂಡು. ಅಂಚನೆ ರಾಷ್ಟ್ರ ರಾಜ್ಯ ಮಟ್ಟದ ನಾಯಕರು ಮಾತಾ ಕ್ಷೇತ್ರಡ್ಲ ಪ್ರಚಾರ ಅಭಿಯಾನ ನಡಪಾದರು. ಹೆಚ್ಚಿನ ಅಂಶ ಪ್ರಧಾನಿ ನರೇಂದ್ರ ಮೋದಿ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಸೇರಿದಂಚ ಮಾತಾ ಕೇಂದ್ರಿತವಾದ ಮುಲ್ಕಿಡ್ ಮಾಮಲ್ಲ ಸಮಾವೇಶ ನಡಪಾವೆರು. ಮೇ 5 ತಾರೀಕಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಬರ್ಪುನ ಕಾರ್ಯಕ್ರಮ ಉಂಡು ಪಣದ ಕೋಟ ಶ್ರೀನಿವಾಸ್ ಪೂಜಾರಿ ತೆರಿಪಾಯರು. ಜೋಡಿಸಿದ್ದಾರೆ. ನನಗನ್ಸುತ್ತೆ ನಮ್ಮ ಜಿಲ್ಲೆಗೆ ಇನ್ನೂ ಕೂಡ ನಿಖರವಾಗಿ ದಿನಾಂಕ ಕೊಡದೇ ಇದ್ರೂ ಕೂಡ ಮೂಲಕಿಗೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಬರ್ತಾರೆ. ಬಹುತೇಕ 3ನೇ ತಾರೀಕು ಅನ್ನುವಂಥ ಒಂದು ಯೋಚನೆ ಇದೆ ನಮ್ಮ ಮುಂದೆ. ನಮ್ಗೆ ಬಂದಿರುವಂಥ ಮಾಹಿತಿ ಇನ್ನೂ ಖಚಿತವಾಗಿಲ್ಲ. ಮತ್ತು ಯೋಗಿ ಆದಿತ್ಯನಾಥ್ ಅವರು ಬರ್ತಾರೆ. ರಾಜನಾಥ್ ಸಿಂಗ್ರು ಸೇರಿದಂತೆ ಎಲ್ಲ ಕೇಂದ್ರದ ನಾಯಕರು ಬಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ, ಉಡುಪಿ ಜಿಲ್ಲೆಗೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ, ಕರಾವಳಿ ಜಿಲ್ಲೆಗೆ ಬರುವಂಥ ಅವಕಾಶಗಳು ಇದೆ. ಅವರ ಬರುವಿಕೆಯನ್ನು ನಾವು ಎದುರು ನೋಡ್ತಾ ಇದ್ದೇವೆ. 6ನೇ ತಾರೀಕು ಯೋಗಿ ಬರ್ತಾರೆ ಅಂತ ನಮ್ಮ ಸೂಚನೆ. ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್, ವಕ್ತಾರರು ಜಗದೀಶ್ ಶೇನವ, ಸಂಜಯ್ ಪ್ರಭು, ರಾಧಾಕೃಷ್ಣಜಿ, ರಾಜ್ಯ ಮಾಧ್ಯಮ ಸಂಚಾಲಕರು ರತನ್ ರಮೇಶ್ ಪೂಜಾರಿ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು.